ಇವತ್ತಿನ ಈ ಒಂದು ನಮ್ಮ ತುಳುನಾಡು ನಮ್ಮ ಪ್ರೀಮಿಯಂ ಲೀಗ್ನ ಪತ್ರಿಕಾಗೋಷ್ಠಿಯ ಬಂದಿರತಕ್ಕಂಥ ನಮ್ಮ ಎಲ್ಲ ಮಂಗಳೂರು ಪ್ಲಸ್ ಕ್ಲಬ್ನ ಎಲ್ಲ ಪತ್ರಕರ್ತರಿಗೂ ಹಾಗೂ ಮಾಧ್ಯಮದವರಿಗೂ ನಾನು ಸ್ವಾಗತವನ್ನು ಕೋರ್ತಾ ಇದ್ದೇನೆ. ನಮ್ಮ ಈ ಒಂದು ಪ್ರೀಮಿಯಂ ಲೀಗಿನ ಒಂದು ಒಳ್ಳೆಯ ಮಂಗಳೂರಿರ್ತಕ್ಕಂತಹ ಊರ್ವ ಮಾರ್ಕೆಟ್ನಲ್ಲಿರ್ತಕ್ಕಂತಹ ಇಂಡೋರ್ ಸ್ಟೇಡಿಯಂನ ಆ ಒಂದು ಸ್ಟೇಡಿಯಂನಲ್ಲಿ ನಮ್ಮ ಈ ಒಂದು ಲೀಗನ್ನು ನಾವು ನಡೆಸಲು ಉದ್ದೇಶಿಸಿದ್ದೇವೆ. ಜನವರಿ 24 ಮತ್ತು 25ರಂದು ಒಂದು ವಿಜೃಂಭಣೆಯ ಒಂದು ಲೀಗಿನ ಉದ್ಘಾಟನೆ ಕೂಡ ಮಾಡಲಿದ್ದೇವೆ. ಒಂದು 10 ಫ್ರಾಂಚೈಸಿಯ ಸುಮಾರು 180 ಪ್ಲೇಯರ್ಸ್ನ ತಂಡವಾಗಿ 10 ಫ್ರಾಂಚೈಸಿಯವರು ನೆರವೇರಿಸಿಕೊಡಲಿದ್ದಾರೆ. ಆಗಿರ್ತಕ್ಕಂಥ ಬ್ಯಾಡ್ಮಿಂಟನ್ನ ಅಸೋಸಿಯೇಷನ್ನ ಅಧ್ಯಕ್ಷರಾಗಿರ್ತಕ್ಕಂಥ ಸಂತೋಷ್ ಸರ್ ಅವರು ಆಗಮಿಸಿದ್ದಾರೆ. ಅವರಿಗೂ ನಾನು ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೆ ನಮ್ಮ ಇನ್ನೊಬ್ಬರು ಬ್ಯಾಡ್ಮಿಂಟನ್ ಕ್ಲಬ್ಬಿನ ದಕ್ಷಿಣ ಕನ್ನಡ ಜಿಲ್ಲೆ ಬ್ಯಾಡ್ಮಿಂಟನ್ ಕ್ಲಬ್ಬಿನ ಸೆಕ್ರೆಟರಿ ಆಗಿರ್ತಕ್ಕಂಥ ಸುಪ್ರೀತ್ ಅಲ್ವಾರ್ ಅವರು ಕೂಡ ಆಗಮಿಸಿದ್ದಾರೆ. ಅವರಿಗೂ ನಾನು ಸ್ವಾಗತ ಕೋರ್ತೇನೆ. ಹಾಗೂ ನಮ್ಮ ಈ ಒಂದು ಟೂರ್ನಿಯ ಏನು ಲೀಗ್ ಮಾಡ್ತಿದ್ದೀವಿ ಇದರ ಎಲ್ಲ ಮೇಲ್ವಿಚಾರಣೆ ನೋಡಿಕೊಂಡಿರ್ತಕ್ಕಂಥ ನಮ್ಮ ಪುನೀತ್ ಅವರು ಇದ್ದಾರೆ. ಅವರಿಗೂ ಸ್ವಾಗತ ಕೋರ್ತೇನೆ. ನಮ್ಮ ಇನ್ನೊಬ್ಬರು ಮೇಲ್ವಿಚಾರಣೆ ನೋಡ್ತಿರ್ತಕ್ಕಂಥ ನಮ್ಮ ದೀಕ್ಷಿತ್ ಅವರು ಕೂಡ ಇದ್ದಾರೆ. ಅವರಿಗೂ ಸ್ವಾಗತಿಸ್ತೇನೆ. ನಾನು ಎಸ್ ಅಬ್ದುಲ್ ರೆಹಮಾನ್ ಅಂತೇಳಿ, ನಮ್ಮ ಊರು ಪಡುಬಿದ್ರಿ. ವ್ಯಾವಹಾರಿಕವಾಗಿ ನಾವು ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿಯಲ್ಲಿ ವಾಸವಾಗಿದ್ದೇವೆ. ನಮ್ಮ ಹಿಂದಿನಿಂದಲೂ ಒಂದು ಬ್ಯಾಡ್ಮಿಂಟನ್ ಆಟ ಸುಮಾರು 17 ವರ್ಷದ ಇರ್ತಾರೆ. ನಾನು ಬ್ಯಾಡ್ಮಿಂಟನ್ ಆಟ ಆಡಿಕೊಂಡು ಬಂದವ. ಬರ್ತಾ ನಮ್ಮ ವ್ಯವಹಾರ ಜೊತೆಯಲ್ಲಿ ಸ್ವಲ್ಪ ಮೈಗೂಡಿಸಿಕೊಂಡು ಕ್ರೀಡೆಗೆ ಪ್ರೋತ್ಸಾಹ ನೀಡುವ ನಿಟ್ಟಿನಲ್ಲಿ ನಾವೆಲ್ಲರೂ ನಮ್ಮ ಒಂದು ಕುಟುಂಬದಲ್ಲಿ ನಮ್ಮ ಬ್ರದರ್ಸ್ ಇದ್ದಾರೆ. ಅವರೆಲ್ಲ ಸೇರಿ ಹೆಚ್ಚಿನ ಪ್ರೋತ್ಸಾಹವನ್ನು ನಮ್ಮ ಭಾಗದಲ್ಲಿ ಕ್ರೀಡೆಗೆ ಕೊಡ್ತಾ ಬಂದ್ವಿ. ಉಡುಪಿಯಲ್ಲಿ ಕೂಡ ನಾವು ಬ್ಯಾಡ್ಮಿಂಟನ್ ಲೀಗಲ್ಲಿ ನಮ್ಮ ನ್ಯಾಷನಲ್ ಸ್ಮ್ಯಾಶರ್ಸ್ ಅಂತ ಒಂದು ತಂಡವನ್ನು ಇಟ್ಕೊಂಡು ಆಟ ಆಡ್ತಾ ಅಲ್ಲಿನೂ ಕೂಡ ನಾವು ಪ್ರಶಸ್ತಿಯನ್ನು ತಗೊಳ್ತಿದ್ದೇವೆ. ಮಂಗಳೂರಲ್ಲಿ ಪ್ರಶಸ್ತಿ ತಗೊಂಡಿದ್ದೇವೆ. ನಾವು ಇದನ್ನು ಉಡುಪಿಯಲ್ಲಿ ಮಾಡಬೇಕಂತ ನಾವು ಯೋಜನೆ ಹಾಕೊಂಡಿದ್ವಿ. ಆದರೆ ಇಲ್ಲಿನ ಒಂದು ಈ ಬ್ಯಾಡ್ಮಿಂಟನ್ಗೆ ಪೂರಕ ಇರತಕ್ಕಂತಹ ಒಂದು ದೊಡ್ಡ ಊರಷ್ಟು ಮಾರ್ಕೆಟ್ ಇರತಕ್ಕಂತಹ ಒಂದು ಸ್ಟೇಡಿಯಂ ಅನ್ನು ನಾವು ವೀಕ್ಷಣೆ ಮಾಡಿದಾಗ ಬಹುಶಃ ಅಂತಾರಾಷ್ಟ್ರೀಯ ಮಟ್ಟದ ಆಟಗಾರರು ಆಡುವಂತಹ ಸ್ಟೇಡಿಯಂ. ಅದರಲ್ಲಿ ನಾವು ಈಗೇನು ನಾವು ರಿಜಿಸ್ಟ್ರೇಷನ್ ಮಾಡಿ ಈಗ ಬಿಡ್ಡಿಂಗ್ ಆಗಿ ಎಲ್ಲ ಏನು ಪ್ಲೇಯರ್ಸ್ ಆಡ್ತಾರೆ ಅವರಿಗೆ ಯೋಗ್ಯವಾದಂಥ ಒಂದು ವ್ಯವಸ್ಥೆ ಇರುವುದರಿಂದ ನಾವು ಮಂಗಳೂರನ್ನು ಆಯ್ಕೆ ಮಾಡಿಕೊಂಡ್ವಿ. ಬಹುಶಃ ಒಂದು ಒಳ್ಳೆಯ ವಾತಾವರಣದಲ್ಲಿ ನಮ್ಮ ಈ ಕ್ರೀಡೆಗಳು ನಡೆಯಲಿ ಅಂತ ಆಶಿಸುತ್ತಾ ಮುಂದಿನ ಯುವ ಪೀಳಿಗೆಗೆ ಒಂದು ಒಳ್ಳೆಯ ಯೋಜನೆಯನ್ನು ನಾವು ಹಾಕೊಂಡು ಇದನ್ನು ಮಾಡ್ತಾ ಇದ್ದೀವಿ. ನಾವು ಕೂಡ ಸ್ಪೋರ್ಟ್ಸ್ನಲ್ಲಿ ಪ್ರಮೋಟರ್ ಆಗಿದ್ದೇವೆ. ನಮ್ಮಲ್ಲಿ ತೀರ್ಥಹಳ್ಳಿಯಲ್ಲಿ ನಾವು ಕ್ರಿಕೆಟಿಗೆ ಬೇಕಾಗಿರ್ತಕ್ಕಂಥ ಒಂದು ಅಕಾಡೆಮಿ ಮಾಡ್ಕೊಂಡಿದ್ದೇವೆ. ಅಲ್ಲಿ ಸುಮಾರು 70-80 ಮಕ್ಕಳು ನಮ್ಮ ಬ್ರದರ್ ನೇತೃತ್ವದಲ್ಲಿ, ಅಬ್ದುಲ್ ಕಲಾಂ ಅವರ ನೇತೃತ್ವದಲ್ಲಿ ಅಲ್ಲಿ ನಡೀತಾ ಇದೆ. ನಾನು ನನ್ನ ಹೆಚ್ಚಿನ ಭಾಗವನ್ನು ನನ್ನ ಸಣ್ಣ ಇದೇ ವಯಸ್ಸಿನಲ್ಲಿ ನಾವು ಕ್ರೀಡೆಗೋಸ್ಕರ ನಾವು ಪ್ರೋತ್ಸಾಹಿಸ್ತಾ ಈಗ ಒಂದು ಬ್ಯಾಡ್ಮಿಂಟನ್ ಲೀಗ್ನ ಒಂದು ಮಾಡುವ ನಿಟ್ಟಿನಲ್ಲಿ ನಾನು ಯಶಸ್ವಿ ಆಗ್ತಾ ಇದ್ದೇನೆ. ಇದಕ್ಕೆಲ್ಲ ಆಗಮಿಸತಕ್ಕಂತಹ ನನ್ನ ಪತ್ರಿಕಾ ಮಾಧ್ಯಮದವರಿಗೂ ನಾನು ಮತ್ತೊಮ್ಮೆ ಸ್ವಾಗತವನ್ನು ಕೋರುತ್ತಾ ನಮ್ಮ ಮುಂದಿನ ಈ ತುಳುನಾಡು ಪ್ರೀಮಿಯಂ ಲೀಗಿನ ರೂಪುರೇಷೆಯನ್ನು ನನ್ನ ಪುನೀತ್ ಅವರು ನೆರವೇರಿಸಿಕೊಡ್ಬೇಕಂತ ನಾನು ಕೇಳ್ಕೊಳ್ತಿದ್ದೇನೆ. ಎಲ್ಲರಿಗೂ ಧನ್ಯವಾದಗಳು. The 10 franchises are Big Peter Sambal Party from Udupi, Mansarat Group, Malpur from Udupi, and Daring Jackal from Hyderabad, Trusty Nivek Chatters from Udupi, and Manchis LSM Indians from Mangalore, and Veer Golden Eagle Lights from Mangalore, and Featherpetters from Udupi, and SR Power Strikers from Mangalore, and National Smashers from Tirthalli, and Tulunadu Tigers from Mangalore.
So these are all the 10 franchises that are participating in our event, and we have 180 players in the team, and we have 7 categories, and we have given chance for open state as well as local players also. So local players ನಾವು ಚಾನ್ಸ್ ಕೊಡ್ತಾ ಇದ್ದೀವಿ, ಯಾಕಂದರೆ ನಮ್ಮ ಲೋಕಲ್ ಪ್ಲೇಯರ್ಸು ಮತ್ತು ಓಪನ್ ಸ್ಟೇಟ್ ಪ್ಲೇಯರ್ಸು ಮಿಕ್ಸ್ ಮಾಡಿ ಇದು ಮಾಡಿದಾಗ ಅಪ್ಕಮಿಂಗ್ ಬ್ಯಾಡ್ಮಿಂಟನ್ ಟೂರ್ನಮೆಂಟ್ಗೆ ಸ್ವಲ್ಪ ಪ್ರೋತ್ಸಾಹ ಬರುತ್ತೆ, ಆ್ಯಂಡ್ ವಿ ಕ್ಯಾನ್ ಅಂಡರ್ಸ್ಟ್ಯಾಂಡ್ ದ ಕಾಂಪಿಟೇಷನ್ ಲೆವೆಲ್ ಎಲ್ಲಿದೆ ಅಂತ. ಸೊ 7 categories are open men's, any state, second one open men's, Udupi, Dakshina Kannada and Shimoga district is there, and same as follows, 30 plus men's open state and 30 plus men's Udupi, Dakshina Kannada and Shimoga district for, and 40 plus men's open state and 40 plus men's Udupi, Dakshina Kannada and Shimoga district, and open men's all India level. So it's open state level invitational badminton tournament. The one who represented for state as well as nation, they are participating in our league. So in the collaboration of DKPA and their association support. So let's ನಮ್ಮ ಕರ್ನಾಟಕದಲ್ಲಿ ಒಂದು ಫಸ್ಟ್ ಟೈಮ್ ಅಂತ ಹೇಳ್ಬೋದು ಈ ರೀತಿಯ ಪ್ರೀಮಿಯರ್ ಲೀಗ್. ಯಾಕಂದರೆ ಕರ್ನಾಟಕದ ಎಲ್ಲ ಪ್ಲೇಯರ್ಸನ್ನು ಆಕ್ಷನ್ಗೆ ತಗೊಂಡು ರಿಯಲ್ ಮನಿಗೆ ಆಕ್ಷನ್ಗೆ ತಗೊಂಡು ಇಂಥ ಒಂದು ಲೀಗ್ ಬ್ಯಾಡ್ಮಿಂಟನ್ ಆಗೋದು ಮಂಗಳೂರಿನಲ್ಲಿ ಕರ್ನಾಟಕದಲ್ಲಿ ಫಸ್ಟ್ ಟೈಮ್ ಅಂತ ನಾನು ಭಾವಿಸ್ತೇನೆ. ಮತ್ತು ಇದೊಂದು ಒಳ್ಳೆಯ ಟೂರ್ನಮೆಂಟ್, ಯಾಕಂದರೆ ಎಲ್ಲರಿಗೂ ಮಂಗಳೂರಿನ ಯುವಕರಿಗೂ ಮತ್ತು ಹೊರಗಿನ ನಮ್ಮ ರಾಜ್ಯದ ಎಲ್ಲ ಯುವಕರಿಗೂ ಕ್ರೀಡಾಪಟುಗಳಿಗೆ ಒಂದು ಚಾನ್ಸ್ ಒಂದು ಒಟ್ಟಿಗೆ ಆಡಲಿಕ್ಕೆ ಅನ್ನಂಥ ಒಂದು ಒಳ್ಳೆಯ ಇವರು ನಮ್ಮ ಪುನೀತ್ ಹಾಗೂ ರೆಹಮಾನ್ ಅವರು ನಮ್ಮ ಟೀಮ್ನ ನಮ್ಮ ಕೂಡ ಇದರಿಂದ ಆಯೋಜನೆ ಮಾಡ್ತಿದ್ದಾರೆ. ಅದಕ್ಕೆ ನಾವು ನಮ್ಮ ದಕ್ಷಿಣ ಕನ್ನಡ ಬ್ಯಾಡ್ಮಿಂಟನ್ ಅಸೋಸಿಯೇಷನ್ನಿಂದ ಸಂಪೂರ್ಣ ಸಹಕಾರವನ್ನು ನೀಡಿದ್ದೇವೆ ಅವರಿಗೆ. ಯಾಕಂದರೆ ಮಂಗಳೂರಿನಲ್ಲಿ ಅವರು ಪುನೀತ್ ಅವರು ಉಡುಪಿ ಅವರು, ರೆಹಮಾನ್ ಅವರು ತೀರ್ಥಹಳ್ಳಿ ಅವರು ಇಲ್ಲಿ ಬಂದು ಮಂಗಳೂರಿನಲ್ಲಿ ಮಾಡುವಾಗ ನಾವು ಅವರಿಗೆ ಸಹಕಾರವನ್ನು ಕೊಡೋ ನಮ್ಮ ಧರ್ಮ. ಅದರಿಂದ ಒಳ್ಳೆ ರೀತಿ ಆಗಲಿ, ಇಂಥ ಒಂದು ಇನ್ನೂ ಹೆಚ್ಚು ಟೀಮ್ನ ಇಂಥ ರೀತಿಯ ಬ್ಯಾಡ್ಮಿಂಟನ್ ಮಂಗಳೂರಿನಲ್ಲಿ ನಡೆಯಲಿ ಅಂತ ನಮ್ಮ ಒಂದು ಇವರಿಗೆ ಒಳ್ಳೆಯ ಶುಭಾಶಯ ಕೋರ್ತಿದ್ದೇವೆ. ಹಾಗೆ ಒಳ್ಳೆಯ ರೀತಿಯಲ್ಲಿ ಆಗ್ತದೆ ಅಂತ ನಾವು ಬಯಸಿದ್ದೇವೆ. ಮತ್ತೆ ಇದರಲ್ಲಿ AS 50 ಶಟಲ್ ಯೂಸ್ ಆಗ್ತದೆ, ಯಾಕಂದ್ರೆ ಫಸ್ಟ್ ಟೈಮ್. ಅಂದರೆ ಬಾಕಿಯಲ್ಲಿ ನಾವು ಇಂಟ್ರೆಸ್ಟ್ ಮಾಡುವಾಗ A30 ಯೂಸ್ ಮಾಡಿದ್ದೇವೆ, ಇದರಲ್ಲಿ A50 ಅಂತ ಕಾಸ್ಟ್ಲಿ ಶಟಲ್ಸ್ ಅನ್ನು ಯೂಸ್ ಮಾಡ್ತಾ ಇದ್ದಾರೆ. ಇದು ಒಂದು ಒಳ್ಳೆಯ ಮ್ಯಾಚ್ ಆಗಲಿದೆ ಅಂತ ಮತ್ತು ಮಂಗಳೂರಿನ ಎಲ್ಲ ಜನತೆ ಇದನ್ನು ನೋಡುವ ಅವಕಾಶ ಇದೆ ಅಂತ ನಾನು ಭಾವಿಸ್ತೇನೆ. ಥ್ಯಾಂಕ್ ಯು.